ಬೆಳ್ತಂಗಡಿ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದ್ದು ಆಸ್ಪತ್ರೆಯ ಸುತ್ತಮುತ್ತವೇ ಸ್ವಚ್ಛತೆ ಕಾಪಾಡದೆ ನಿರ್ಲಕ್ಷ್ಯ ತೋರಲಾಗಿದೆ. ಆಸ್ಪತ್ರೆಯಲ್ಲಿರುವ ಡಯಾಲಿಸಿಸ್ ಯಂತ್ರವೊಂದು ಹಾಳಾಗಿದ್ರೂ ದುರಸ್ತಿ ಮಾಡದೆ ಮೂಲೆಗೆ ಹಾಕಲಾಗಿದೆ. ಇನ್ನು ಡಯಾಲಿಸಿಸ್ ಯಂತ್ರಕ್ಕೆ ಸಂಬಂಧಿಸಿದ ಹಲವು ಅಗತ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯಲಾಗಿದೆ. ನೂತನವಾಗಿ ಆಯ್ಕೆಯಾಗಿರುವಂತಹ ತಾಲೂಕು ಆರೋಗ್ಯ ರಕ್ಷಣಾ ಸಮಿತಿ ಇಲ್ಲಿಗೆ ಭೇಟಿ ನೀಡಿದಾಗ ಇದೆಲ್ಲವೂ ಬೆಳಕಿಗೆ ಬಂದಿದೆ. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯ ಬಗ್ಗೆ ಸಾರ್ವಜನಿಕರು ಅದೆಷ್ಟೇ ದೂರಿದ್ರೂ ಕೂಡ ಇಲ್ಲಿನ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಇದೀಗ ಆರೋಗ್ಯ ರಕ್ಷಾ ಸಮಿತಿಗೆ ಸಾರ್ವಜನಿಕರು ಮತ್ತೆ ದೂರನ್ನು ನೀಡಿದ್ದು ಸಮಿತಿಯ ಸದಸ್ಯರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಜೊತೆ ಮಾತನಾಡಿ ಎಲ್ಲಾ ವ್ಯವಸ್ಥೆಗಳನ್ನು 10 ದಿನಗಳ ಒಳಗಾಗಿ ಸರಿಪಡಿಸುವಂತೆ ಸೂಚಿಸಿದ್ದಾರೆ. ಆಸ್ಪತ್ರೆಯ ವೈದ್ಯರುಗಳು ಖಾಸಗಿ ಆಸ್ಪತ್ರೆಗೆ ಹಾಗೂ ಮೆಡಿಕಲ್ಗೆ ರೋಗಿಗಳನ್ನು ಕಳುಹಿಸುವ ಬಗ್ಗೆಯೂ ದೂರು ಇರುವುದನ್ನು ಉಲ್ಲೇಖಿಸಿ ಮುಂದೆ ಈ ರೀತಿ ಆಗದಂತೆ ಸೂಚನೆಯನ್ನು ನೀಡಿದ್ದಾರೆ. ಇದು ಮುಂದುವರೆದಲ್ಲಿ ಹಿರಿಯ ಅಧಿಕಾರಿಗಳು ಹಾಗೂ ಆರೋಗ್ಯ ಸಚಿವರ ಗಮನಕ್ಕೆ ತಂದು ಸೂಕ್ತ ಕ್ರಮಕ್ಕೆ ಒತ್ತಾಯಿಸುವುದಾಗಿ ಎಚ್ಚರಿಸಿದ್ದಾರೆ. ಈಗಾಗಲೇ ಒಂದು 40 ಲಕ್ಷ ರೂಪಾಯಿ ಸರ್ಕಾರದಿಂದ ಬಿಡುಗಡೆ ಆಗಿದೆ, ಟೆಂಡರ್ ಕೂಡ ಆಗಿದೆ ಕಂಪೌಂಡ್ಗೆ ರಚನೆಗೋಸ್ಕರ. ಮತ್ತೆ ಒಂದು ನಮ್ಮ 60 ಲಕ್ಷ ರೂಪಾಯಿ ಇಲ್ಲಿಯ ಬೇಕಾದಂಥ ಉಪಕರಣಗಳು, ಮೂಲಭೂತ ಸೌಕರ್ಯ ಕೊರತೆ ಇತ್ತು, ಉಪಕರಣ ಕೂಡ ಸ್ಯಾಂಕ್ಷನ್ ಆಗಿದೆ. ಒಂದು 2-3 ತಿಂಗಳಲ್ಲಿ ಅದು ಕೂಡ ಮಾನ್ಯ ಆರೋಗ್ಯ ಇಲಾಖೆಯಿಂದ ಬರ್ತದೆ. ಮುಂದಕ್ಕೆ ಶೀತಲೀಕರಣ ಇರ್ಬೋದು, ಸಿಬ್ಬಂದಿಗಳ ವಸತಿ ಗೃಹ ಇರ್ಬೋದು, ಇದಕ್ಕೆ ಕೂಡ ಅನುದಾನಕ್ಕೆ ಸರ್ಕಾರಕ್ಕೆ ಬರ್ತದೆ. ಮುಂದಿನ ದಿನಗಳಲ್ಲಿ ಇದು ಕೂಡ ಮಂಜೂರಾಗಿ ಬರಬಹುದು ಅಂತ ಇದೆ. ಮುಂದಿನ ತಿಂಗಳಲ್ಲಿ ಕೂಡ ಆರೋಗ್ಯ ಸಚಿವರು ಕೂಡ ಈ ಆಸ್ಪತ್ರೆಗೆ ಮಚ್ಚಿನದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡ ಉದ್ಘಾಟನೆ ಸಮಯ ಕೂಡ ಇಲ್ಲಿಗೆ ಭೇಟಿ ಕೊಡುವವರಿದ್ದಾರೆ. ದಿನಾಂಕ ಇನ್ನು ಮುಂದಕ್ಕೆ ನಿಗದಿ ಆಗ್ತದೆ. ಎಲ್ಲ ಸಾರ್ವಜನಿಕರು ಈ ಆಸ್ಪತ್ರೆಗೆ ಬೇಕಾಗೆಲ್ಲ ಸಹಕಾರ ಮಾಡಬೇಕು. ಆಸ್ಪತ್ರೆ ಸಿಬ್ಬಂದಿಗಳಿಗೂ ಕೂಡ ಹೇಳಿದ್ದೇವೆ. ಮೊದಲನೇದಾಗಿ ಆಸ್ಪತ್ರೆಯಲ್ಲಿ ಇರುವಂಥ ಡಯಾಲಿಸಿಸ್ ಕೇಂದ್ರದಲ್ಲಿ ಇರುವಂಥ ಒಂದು 12 ಮಿಷಿನ್ ಕೂಡ ಕಾರ್ಯಾಚರಣೆ ಮಾಡ್ತಾ ಇದೆ. ಒಂದು 80 ಜನರಷ್ಟು ರೋಗಿಗಳು ಅದರಲ್ಲಿ ಪ್ರಯೋಜನ ಪಡೀತಾ ಇದ್ದಾರೆ. ಒಂದು 20 ಜನ ಪಾಸಿಟಿವ್ ಆಗಿದ್ದಂಥ ರೋಗಿಗಳು ನೆಗೆಟಿವ್ ಆಗಿರುವಂಥವರು ಕೂಡ ಅದರಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಕಾಲಕಾಲಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೂಡ ಅವರಿಗೆ ಕೊಡ್ತಾ ಇದ್ದಾರೆ. ಕೆಲವು ಮೂಲಭೂತ ಸೌಕರ್ಯ ಕೊರತೆ ಇದ್ದನ್ನು ಕೂಡ ಅದನ್ನು ಸಂಬಂಧಪಟ್ಟವರಿಗೆ ನಾವು ಸೂಚಿಸಿದ್ದೇವೆ. ಇದನ್ನೆಲ್ಲ ಮುಂದಕ್ಕೆ ಮಾಡ್ತೇನೆ ಅಂತ ಅವರು ಒಪ್ಪಿಕೊಂಡಿದ್ದಾರೆ.